ಕಾರ್ಕಳ ಉಡುಪಿ ನಡುವೆ ಸಂಚರಿಸುವ ಖಾಸಗಿ ಬಸ್ಸಿಗೆ ಕೆಎಸ್ಆರ್ಟಿಸಿ ಬಸ್ಸನ್ನು ಅಡ್ಡ ನಿಲ್ಲಿಸಿ ಡ್ರೈವರ್ ಹಾಗೂ ಕಂಡಕ್ಟರ್ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ ಎಂಬ ಆರೋಪ ಸದ್ಯ ಕೇಳಿಬರ್ತಾ ಇದೆ. ಮೇಲ್ನೋಟಕ್ಕೆ ಟೈಮಿಂಗ್ ವಿಚಾರಕ್ಕಾಗಿ ಈ ಗಲಾಟೆ ಮಾತಿನ ವಾಗ್ವಾದ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಗೂಂಡಾ ವರ್ತನೆ ತೋರಿದ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕರನ್ನ ಅಮಾನತುಗೊಳಿಸಬೇಕು ಅನ್ನುವಂತ ಆಗ್ರಹವನ್ನ ಸದ್ಯ ಖಾಸಗಿ ಬಸ್ ನೌಕರರು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರು ಎಂಬ ಮತ ಇವರ ತಲೆಗೆ ಹತ್ತಿದೆ. ಇವರನ್ನ ಪ್ರಶ್ನೆ ಮಾಡಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಎಂಬ ಅಸ್ತ್ರ ಇವರ ಕೈಯಲ್ಲಿದೆ. ಹಾಗಾಗಿ ಯಾರೂ ಕೂಡ ಇವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಖಾಸಗಿಯವರೊಂದಿಗೆ ಪೈಪೋಟಿ ನಡೆಸಿ ನಡು ರಸ್ತೆಯಲ್ಲಿ ಜಗಳ ಮಾಡುವ ಕಾರಣಕ್ಕಾಗಿಯೇ ಕೆಎಸ್ಆರ್ಟಿಸಿ ಬಸ್ಸನ್ನ ಬಿಡಲಾಗ್ತಾ ಇದೆಯೇ ಎಂಬಂತೆ ಇತ್ತೀಚಿನ ದಿನಗಳಲ್ಲಿ ಭಾಸವಾಗ್ತಾ ಇದೆ. ಈ ಬಗ್ಗೆ ಮೇಲಾಧಿಕಾರಿಗಳು ಉತ್ತರಿಸಬೇಕಾಗಿದೆ ಅಂತ ಖಾಸಗಿ ಬಸ್ ಸಿಬ್ಬಂದಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ.